ದ್ವಿತೀಯ ಸೆಮಿಫೈನಲ್ ಅಲ್ಲಿ ನಾವು ಇರುವಂತದ್ದು 60 ಕೆಜಿ ವಿಭಾಗದ ಕಬಡ್ಡಿಯ ಆಟದಲ್ಲಿ ಆಬುದಾಳಿ ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕಬಡ್ಡಿ ವೀಕ್ಷಣೆ ಮಾಡುವಂತಹ ವೀಕ್ಷಕರ ಗಮನಕ್ಕೆ ತಡೆಬೇಡಿ, ಅದನ್ನು ತುಂಬಾ ಭಾರ, ನಿಮ್ಮ ಎಲ್ಲಾ ಭಾರವನ್ನು ಅದಕ್ಕೆ ಹಾಕಬೇಡಿ. ನಿಮ್ಮ ಒಳ್ಳೆಯ ರೀತಿಯ ಸಹಕಾರವನ್ನು ನಿರೀಕ್ಷಿಸ್ತಾ ಇದ್ದೇವೆ. ಸೊ ಇದು ಬ್ಯಾರಿಕೇಡ್ ಮಸ್ತ್ ಕಟ್ಟೆ. ಈ ಸೆಮಿಫೈನಲ್ ಸ್ಪರ್ಧೆ ಮುಗಿದ ತಕ್ಷಣ ಫೈನಲ್ ಸ್ಪರ್ಧೆ ಇರುವುದಿಲ್ಲ. ಹಾಗಾಗಿ ಎ ಅಂಕಣದಲ್ಲಿಯೂ ಕೂಡ ಮುಖ್ಯ ವಿಭಾಗದ ಸ್ಪರ್ಧೆಯನ್ನ ಆಯೋಜನೆಗೊಳಿಸಲಾಗ್ತಿದೆ. ಹಾಗಾಗಿ ವಿಕ್ರಮಪುರಿಯ ಯೂತ್ ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಈ ಸೆಮಿಫೈನಲ್ ಮುಗಿದ ತಕ್ಷಣ 2 ತಂಡಗಳು ಎ ಅಂಕಣದಲ್ಲಿ ಇರಬೇಕು. ಮತ್ತೆ ಕವಿಯ ದಾಳಿ, ಇದು ನವಯುಗ ಕುಕ್ಕಾಸೆಯ ಅದು ವಿದ್ಯಾರ್ಥಿನಿಯ ಹಾಗೂ ನ್ಯೂ ಸ್ಟಾರ್ ಆಯಿತು. ವಿದ್ಯಾರ್ಥಿನಿಯ ವಿನ್ನರ್ಸ್. ಸ್ಪರ್ಧಾಖಂಡದಲ್ಲಿ ಇರುವಂತಹ ಬಹಳಷ್ಟು ಶ್ರೇಷ್ಠ ತಂಡಗಳ ಪ್ರದರ್ಶನದ ಮೂಲಕವಾಗಿ ಮತ್ತೆ ಅರುಣ ದಾಳಿ ನಲ್ಲಿ ನಮ್ಮ ಜೊತೆಗೆ ವೇದಿಕೆಯಲ್ಲಿ ಅನಂತ್ಯಾರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು, ಬೆಳ್ತಂಗಡಿ ತಾಲೂಕು ಕಬಡ್ಡಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ರಾಜಶೇಖರ ಶೆಟ್ಟಿ ಅವರಿದ್ದಾರೆ. ಅವರನ್ನ ಬಹಳ ಪ್ರೀತಿ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಿದ್ದೇವೆ. ಕವಿಯ ಅದ್ಭುತವಾದ ಟ್ಯಾಕಲ್, ಒಂದು ಭಾಗದಲ್ಲಿ ಸೈರಾಮ್ ಗುರುವಾರಿಕೆರೆ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕರೆಂಕಿ ತಂಡಗಳ ಮಧ್ಯೆ ಸ್ಪರ್ಧೆಯಾದರೆ ಇನ್ನೊಂದು ಭಾಗದಲ್ಲಿ ಕೆಜಿ ವಿಭಾಗದ ದ್ವಿತೀಯ ಸೆಮಿಫೈನಲ್ ಪ್ರತಾಪ ವಿಶ್ವಾಸಯುತವಾದ ತೀರ್ಪುಗಾರನ ನಿಖರ ತೀರ್ಪು. ಮತ್ತೆ ಬಾಬು ಹೇಳಿ ಸರ್, ನಿನ್ನೆ ನಮ್ಮ ಈ ಪಂದ್ಯಾಕೂಟವನ್ನು ಎಷ್ಟು ಜನ ವೀಕ್ಷಣೆ ಮಾಡಿರಬಹುದು? ಲೈವ್ ಹೌದು, 50,000, 1.5 ಲಕ್ಷ. ಇವತ್ತು ಈಗ 50,000 ದಾಟಿ ಆಗಿದೆ. ನಿಜಕ್ಕೂ ಕೂಡ ಮಿಡ್ನಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಮತ್ತೆ ಪ್ರಶಾಂತ್ ಅನ್ನು ಬಹಳಷ್ಟು ಶ್ರಮ ಪಟ್ಟು ಲೈವ್ ಅನ್ನ ತರಿಸುವ ಪ್ರಯತ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ನೋಡಿ, 14ನೇ ಎಡಸಂಖ್ಯೆಯಲ್ಲಿ ಪ್ರತಾಪ, ನವಯುಗ ಕುಕ್ಕಾಚೆಯ ಪ್ರತಾಪ. ಇದು ಸ್ಪರ್ಧೆಯಲ್ಲಿ ರೋಚಕತೆಯ ತಾವು ಮುಂದುವರೆದಿರೋ ಅವಧಿಯಲ್ಲಿ ಆಹಾ ಪ್ರತಾಪನ ಬಂಧನ. ನವಯುಗ ಕುಕ್ಕಾಚ ಕೆಜಿ ವಿಭಾಗದಲ್ಲಿ ಗತಕಾಲದ ವೈಭವವನ್ನು ತೆರೆದಿಡುವ ತಂಡ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಶ್ರೇಷ್ಠ ಕಬಡ್ಡಿಯ ಕೆಜಿ ವಿಭಾಗದ ತಾರೆ ಶಾಪಿ ಕುಕ್ಕಾಚೆ ತಂಡದ ಮುಂಚೂಣಿಯಲ್ಲಿ ಪಂದ್ಯಾವಳಿಯಲ್ಲಿ ಇರುವಂತಹ ಸಮಯಗಳಲ್ಲಿರುವ ಅದ್ಭುತ ನಿಲುವು. 2 ತಂಡಗಳ ಮಧ್ಯೆ ಹೋರಾಟ. ಮತ್ತೆ ಕವಿ ಮೂರು ಒಂದರಲ್ಲಿ ಸ್ಪರ್ಧೆ 3-1 ಟರ್ನೈಟ್ನಲ್ಲಿದೆ. ಅಲ್ಲಿ ಬಿ ಅಂಕಣದಲ್ಲಿ ವಿಕ್ರಾಂತನ ದಾಳಿ. ಮತ್ತೆ ನಲ್ಲಿ ಸ್ಪರ್ಧೆ. ಸಂಘಟಿತವಾದ ನೆಲದಲ್ಲಿ ಬಂದ ದ್ವಿತೀಯ ಸೆಮಿಫೈನಲ್ ಸ್ಪರ್ಧಾಕರಣದಲ್ಲಿ ನಾವಿದ್ದೇವೆ. ಪ್ರತಿ ಪ್ರೇಕ್ಷಕರ ಹೃದಯದ ಬಡಿತವನ್ನು ಹೆಚ್ಚಿಸುವ ಪಂದ್ಯಗಳು ನವಯುಗ ಕುಕ್ಕಾಚ ಶಂಶೂಸ್ ಮಕ್ಕಳು. ಸತತ ತರಬೇತಿಗಳು. That is a point. 16-6. Sairam. Sairam GK. 16-6 favor Sairam GK. So B ಅಂಕಣದಲ್ಲಿ 16 ಸೈರಾಮ್ ಗುರುವಾಯನ ಕರೆ ಬಂದಿದೆ. ಎಲ್ಲ ಭಾಗಗಳು ಇಲ್ಲಿ ಅರುಣ
ಅರುಣನ ಆಟ ಕವಿದಾಳಿಯಲ್ಲಿ ಮತ್ತೆ ಅಲ್ಲಿ ರತನ ಬಲಾಢ್ಯ ದೇಹದ ರತನನ ಅದ್ಭುತ ದಾಳಿ, ಆದರೆ ಅಂಕ ಮಾತ್ರ ಬೋನಸ್ ಇದೆ. ಡಿಪೆಂಡ್ಸ್ ಆನ್ ಕರಂಕಿ ತಂಡಕ್ಕೆ. ಕರಂಕಿಯ ಕುಟುಂಬ ವರ್ಗದ ಬಂದಿದೆ. ಸಮಂಜಯವರ ಕುಟುಂಬ ಇವತ್ತು ಕಬಡ್ಡಿಯನ್ನು ಕಾಣುವುದಕ್ಕೋಸ್ಕರ ಅವರ ತಾಯಿ ಕೂಡ ಬಂದು ಕಬಡ್ಡಿಯನ್ನು ಕಾಣುತ್ತಾ ಇದ್ದಾರೆ. ತತ್ವಮಸಿ ಭಗಂಬಿಲದ ಬಳಿಕ ಕರಂಕಿಯ ಜೊತೆಗೆ ಬಂದಿರುವಂತಹ ತಾಯಂದಿರು. ಮತ್ತೆ ಪ್ರತಾಪನ ಆಕ್ರಮಣ ಆರಂಭವಾಗಿದೆ. ಇದು ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ. 60 kg ವಿಭಾಗದಲ್ಲಿ ತಮಿಳುನಾಡು ಮೂಲದ ಆಟಗಾರರ ಅದ್ಭುತ ಹೋರಾಟ. 2 ಅಂಕಣಗಳಲ್ಲಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಆಟಗಾರನಾಗಿ ನವಯುಗ ಕುಕ್ಕಾಜಿಯಲ್ಲಿ ಶಾಪಿ. 4-3 ನವಯುಗ ಕುಕ್ಕಾಜೆ. 4-3 in favor of team ನವಯುಗ ಕುಕ್ಕಾಜೆ. The Duke Paradise, third set. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಇರುವ ಸ್ಪರ್ಧೆ. ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಲ್ಲ ಆಟಗಾರರು. ಅದು 9ನೇ ಅಮಂತ ವಿಭಾಗದ ಸ್ಪರ್ಧೆಗೆ ಅದ್ಭುತವಾದ ಟ್ಯಾಕಲ್. ವಿಕ್ರಮ್ ಬರಿಯಾ ಯೂತ್ ರಾಕರ್ಸ್ ಕಳಸ ಬನ್ನಿ. ನಾಲ್ಕರಲ್ಲಿ ಸಮಚಿತ್ತದ ಹೋರಾಟದಲ್ಲಿದ್ದು ಮಧ್ಯ 5-4 ಬಿ ಅಂಕಣದಲ್ಲಿ ಅಂತಿಮ 2 ನಿಮಿಷಗಳ ಸಮಯ. ಮಿಡ್ ಲೈನ್ ಸಮೀಪ ಮಧ್ಯ ಅಂಕಣದಲ್ಲಿ ಬಂಧನ. ಮತ್ತೆ 4 ಡಿಫೆಂಡರ್ಗಳ ಮಧ್ಯೆ ಬಂಧವಿದೆ. ಇದು ಎದುರಾಳಿಯ ಅಂಕಣದಲ್ಲಿ ನವಯುಗ ಕುಕ್ಕಾಜ ಶೈನ್ ಸ್ಪೋರ್ಟ್ಸ್ ಮಂಗಳೂರು ತಂಡಗಳ ಮಧ್ಯೆ ಪ್ರಸ್ತುತ ಒಳಾಂಗಣದಲ್ಲಿರುವಂತಹ ಸ್ಪರ್ಧೆ. ಸಾಯಿರಾಮ್ ಗುರುವಾನಿಕರ ಮೊತ್ತ ವಿಭಾಗದ ಸ್ಪರ್ಧೆಯಲ್ಲಿ ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ. ಅಂಕಣ 2ರಲ್ಲಿ ನೋಡಿ ವಿಕ್ರಮ್ ಪರಿಯಾ ಯೂತ್ ರಾಕರ್ಸ್ ಬನ್ನಿ. ಅಂಕಣ ಬೇಗ ವಿಕ್ರಮ್ ಪರಿಯಾ ಬನ್ನಿ ಒಳಗೆ. ವಿಕ್ರಮ್ ಪರಿಯಾ ಬನ್ನಿ. ವಿಕ್ರಮ್ ಪರಿಯಾ ತಂಡ ಇದೆಯಾ? ಮಾಹಿತಿ ಇದ್ರೆ ತಿಳಿಸಿ. ಸೆವೆನ್ 7-5 ಸ್ಪರ್ಧೆ. ಸ್ಪರ್ಧಾಕಣದಲ್ಲಿರುವ ಇದು ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಸ್ಪರ್ಧಾಕಣ ಸೆಮಿಫೈನಲ್ ಹೋರಾಟ. ಫೈನಲ್ ಗೆ ಹೆಜ್ಜೆ ಇಡುವ ತಂಡ ಯಾವುದು ಅನ್ನುವ ನಿರ್ಧಾರ. ಬಾಬುವಿನ ದಾಳಿ, ತಮಿಳುನಾಡಿನ ಬಾಬು ಕಿಕ್ಕಾಡುವ ಪ್ರಯತ್ನ. ಕವಿದಾಳಿಯಲ್ಲಿ ಇದು ನವಯುಗ ಕುಕ್ಕಾಜೆಯ ಕವಿ. ಎಡಸಂಖ್ಯೆ 2ರಲ್ಲಿರುವ ಆಟಗಾರ. ಪಂದ್ಯ ಬಹಳ 8-5 ಶೈನ್ ಸ್ಪೋರ್ಟ್ಸ್ ಮಂಗಳೂರು. ಪ್ರಸ್ತುತ
ಮುನ್ನಡೆಯಲ್ಲಿದೆ. ಎಸ್, ಈಗ ತಾನೇ 60 ಕಿಲೋ ವಿಭಾಗದ ಫೈನಲ್ಗೆ ಫ್ರೆಂಡ್ಸ್ ದೇವಿನಗರ ತಲಪಾಡಿ ಹರಿಯಾಣ ತಲುಪಿದೆ. ಅದರ ವಿರುದ್ಧವಾಗಿ ಭಾಗವಹಿಸುವ ತಂಡದ ಆಯ್ಕೆ ನಡೀತಾ ಇದೆ. ಒಂದು ಕಡೆ ಕುಕ್ಕಾಜೆ, ಇನ್ನೊಂದು ಕಡೆ ಶೈನ್ ಸ್ಪೋರ್ಟ್ಸ್ ಮಂಗಳೂರು. ಇಲ್ಲಿ ಯಾವುದೇ ತಂಡ ಹೋದರೂ ಕೂಡ ಉತ್ತರ ಭಾರತ ದಕ್ಷಿಣ ಭಾರತಗಳ ಮಧ್ಯ ಫೈನಲ್ ನಡೆಯಲಿದೆ. ಎಸ್, ಆಫ್ ಕೋರ್ಸ್. ಇಲ್ಲಿ ದಕ್ಷಿಣ ಭಾರತದ ಅವಳಿ ತಂಡಗಳ ಮಧ್ಯ ಹೋರಾಟ. ಇದು ದ್ವಿತೀಯ ಸೆಮಿಫೈನಲ್. ಬಾಬು ಬಾಬುವಿನ ಬಂಧಿಸುವ ಪ್ರಯತ್ನ. ಹೊರಟಿಕೊಂಡರಿಲ್ಲ ಮತ್ತು ನವಯುಗ ಕುಕ್ಕಾಜ ಅನವಶ್ಯಕ ಪ್ರಯತ್ನಗಳನ್ನು ಮುಂದುವರಿಸಿರುವ ಆಟಗಾರರು ಅಂತರ ಮತ್ತೆ ವೃದ್ಧಿಯಾಗುತ್ತಾ 9-6ರಲ್ಲಿ ಸ್ಪರ್ಧೆ. ನೋಡಿ, ಆ ಸೆಮಿಫೈನಲ್ ಬಳಿಕ ಅಲ್ಲಿ ಮುಕ್ತ ಪಂದ್ಯಗಳು ಜರುಗಬೇಕಾಗಿದೆ. ಇಲ್ಲಿ ನಡೆಯುವ 9ನೇ ಪಂದ್ಯದ ಬಳಿಕ 10ನೇ ಪಂದ್ಯ ವಿಚಾರ ಮತ್ತು ಪೂಜಾಲಕಟ್ಟೆ. ತರುವಾಯ 11ನೇ ಪಂದ್ಯವು ಕೂಡ ಗಣೇಶಕಟ್ಟೆ ನಾವೂರ NH ಸನ್ಸ್ ಬಂಗೇರಕಟ್ಟೆ. ಈ 4 ತಂಡಗಳು ಬರುವಂತೆ. ಇನ್ನು ಮುಂದಿನ ಪಂದ್ಯಗಳು 2 ಅಂಕಣಗಳಲ್ಲಿ ಮುಕ್ತ ವಿಭಾಗದ ಸ್ಪರ್ಧೆಗಳು ಜರುಗಲಿದ್ದು ತಂಡಗಳ ಆಗಮನ ಆಗಬೇಕಾಗಿದೆ. ಏಕಕಾಲದಲ್ಲಿ ಪಂದ್ಯಗಳು ಆರಂಭವಾಗುತ್ತದೆ. ಹಾಗಾಗಿ ಪ್ರತಿಯೊಂದು ತಂಡಗಳು ಕೂಡ ಸರಿಯಾದ ಸಮಯದಲ್ಲಿ ಪ್ರವೇಶ ದ್ವಾರದ ಬಳಿಯಲ್ಲಿ ನಮ್ಮ ಜೊತೆಗೆ ಕಾಣಿಸಿಕೊಳ್ಳಬೇಕು. ಇಲ್ಲಿ 26 ತಂಡಗಳಲ್ಲಿ ಅನೇಕ ಇವತ್ತು ನಮ್ಮ ಲೈವ್ ಚಾನೆಲ್ನ ಮಾಹಿತಿಗಳ ಪ್ರಕಾರ 50,000 ಜನರ ವ್ಯೂಸ್ ಕಳೆದಿದೆ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಪಂದ್ಯ ಮುಕ್ತಾಯದ ವೇಳೆಯಲ್ಲಿ ಮತ್ತೆ 2 ಲಕ್ಷ ಜನ ನೋಡಬಹುದು. ಒಣತ್ಯಾರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಮಾನ್ಯ ರವಿರಾಜ್ ಶೆಟ್ಟಿ ಪಾಟೀಲ್ ಅವರು ಆಗಮಿಸಿದ್ದಾರೆ. ಮಾನ್ಯ ರವಿರಾಜ್ ಶೆಟ್ಟಿ ಅವರಿಗೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಇದು ಅಭಿಮಾನಿಯವರ ತೀರ್ಪು ಬರಬೇಕಿದೆ. ಥರ್ಡ್ ರೈಟ್, ಕೋಡ್ ಬಿ, ಥರ್ಡ್ ರೈಟ್. ಸ್ಪೋರ್ಟ್ಸ್ ಬಂದರೆ 8 ಅನ್ನುವ ಅಂಕಗಳಿಗೆ ಮತ್ತೆ ಅಂಕದ ಬೋನಸ್ 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 ಪಾಯಿಂಟ್. 10-10ರಲ್ಲಿ ಸ್ಪರ್ಧೆ. ಮತ್ತೆ ಮುಕ್ತಾಯದ ಅವಧಿಗಳು ಸಮೀಪಗೊಂಡ ಸಮಯದಲ್ಲಿ 10 each. Wow, beautiful of the second semi-final match. 10 each. 10 each. Over the players from Tamil Nadu. Like Kukache and Shai. All the players from Tamil Nadu. All time, 10-10ರಲ್ಲಿ ಸ್ಪರ್ಧೆ. ಶಿಖರ ಸ್ಪರ್ಧೆ ಕಾತರ ರೇಚಕ ರೋಮಾಂಚಕ. ಹತ್ತರಲ್ಲಿ ಸ್ಪರ್ಧೆ. ಇದು ಸ್ತುತಿಯ ಸೆಮಿಫೈನಲ್ ಮಧ್ಯಂತರ ವಿರಾಮದ ಬಳಿಕ ಮತ್ತೆ ತಮಿಳುನಾಡಿನ ಕವಿದಾಳಿಯಲ್ಲಿ ದಕ್ಷಿಣ ಭಾರತದಿಂದ ಬಂದಿರತಕ್ಕಂತಹ ಅನೇಕ ತಾರೆಗಳ ಸಂಗಮ. ನಿರೀಕ್ಷಿತ ಆಟ. ತೀರ್ಪುಗಾರರಿಗೆ ಜವಾಬ್ದಾರಿಗಳು ಹೆಚ್ಚುವರಿಯಾಗಿದೆ. ಪ್ರತಿ ಕ್ಷಣವೂ ಕೂಡ ಬಹಳಷ್ಟು ಗಂಭೀರವಾದರಾಗಿ ಪಂದ್ಯವನ್ನು ನೋಡಬೇಕಾಗಿದೆ. ಅಷ್ಟು ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಪಂದ್ಯ. ದಿವಾಕರ್ ಬಹಳಷ್ಟು ತಾಳ್ಮೆಯಲ್ಲಿದ್ದಾರೆ. ಪಂದ್ಯ ಆ ಭಾಗದಲ್ಲಿ ಯಾವುದೇ ಒತ್ತಡವಿಲ್ಲ. ಖಂಡಿತ ಏಕಮುಖಿ ಪಂದ್ಯ ನಿರಾಳವಾಗಿದೆ. ಇಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪೂಂಜಾಲಕಟ್ಟೆ ಬೀರುವ ಫ್ರೆಂಡ್ಸ್ ಮತ್ತು 7 ಸ್ಟಾರ್ ನಿಜಾಜ್ ಈ ತಂಡಗಳು ಸಿದ್ಧರಾದ ಮತ್ತೆ ದ್ವಿತೀಯ ಕರೆ. 7 ಸ್ಟಾರ್ ನಿಜಾಜ್ ಬೀರುವ ಫ್ರೆಂಡ್ಸ್ ಪೂಂಜಾಲಕಟ್ಟೆ. ಅದೇ ಪ್ರಕಾರ ಎ ಅಂಕಣದಲ್ಲಿ ಮುಂದಿನ ಪಂದ್ಯವಾಗಿದ್ದ
ಗಣೇಶ್ ಗಟ್ಟೆ ನಾವು NH ಸನ್ಸ್ ಬಂಗೇರ ಕಟ್ಟೆ. ಪ್ರತಾಪ ತಮಿಳುನಾಡಿನ ಪ್ರತಾಪದ ಅಡಿಯಲ್ಲಿ ಇದು ಅದ್ಭುತವಾದ ಆಟಗಳ ಮೂಲಕವಾಗಿ ಮನರಂಜನೆಯ ಜೊತೆಗೆ ಆಟ ಗೆಲುವಿನ ಕಡೆಗೆ ಟಚ್ ಮಾಡುವ ವಿಧಾನಗಳನ್ನು ಮುಂದುವರೆಸಿರುವ ಆಟಗಾರ ನೀಲಕಾಯದ ಪ್ರತಾಪ. ಇದು ಶೈನ್ ಸ್ಪೋರ್ಟ್ಸ್ ಮಂಗಳೂರು. ಬ್ಯಾಕ್ ಟು ಬ್ಯಾಕ್ ಡೂ ಆರ್ ಡೈ, ಎರಡು ಅಂಕಣಗಳಲ್ಲಿ ಸತತ ಡೂ ಆರ್ ಡೈಗಳನ್ನು ಕಾಣುತ್ತಾ ಇದ್ದಾವೆ. ಇದು ಸ್ಪರ್ಧೆ ಮುಂದುವರಿದಂತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಡೂ ಆರ್ ಡೈ, ಡೂ ಆರ್ ಡೈನಲ್ಲಿ ಮತ್ತೆ ಅಂಕದ ಗಳಿಕೆ. ರಣಾಂಕಣ ಮುಂದುವರಿದ ಅಂಕಣದ ಭಾಗದಲ್ಲಿ ಲಾಸ್ಟ್ 3 minutes in Court B. Match under the control of team ವಿಕ್ರಮಪುರಿಯ. ಕಿಕ್ ಮಾಡುವ ಪ್ರಯತ್ನಗಳನ್ನು ಮುಂದುವರೆಸಿರುವ ಆಟಗಾರರು ಇಬ್ಬರು ಮಾತ್ರ ಉಳ್ಕೊಂಡಿದ್ದಾರೆ. Last and final call for the next match, number 10, 7-star Nijan and Birwa Friends Puljalakette. ಸ್ಪಟಾಕಲ್ ಆನ್ ಆಗಿರುವ ಸ್ಥಿತಿಯಲ್ಲಿ ಪಂದ್ಯ 12-10ರಲ್ಲಿ ಇದು ತೃತೀಯ ಅವಧಿಯಲ್ಲಿ ಪಂದ್ಯವಿದೆ. Last 2 minutes in Court B. Vikrampuriya right on top. The final call again for Puljalakette Birwa Friends and 7-star Nijan. And the second call for Ganesh Order. Ganesh Gatti Navura and SN Sons Bangerakette. Second call. ಮಿಡ್ಲೈನ್ ಸಮೀಪ ಇಂಚುಗಳ ಅಂತರದಲ್ಲಿದ್ದು ಪ್ರಯತ್ನ. ವಿಕ್ರಮಪುರಿಯ ತಂಡದ ಬದಲಿ ಪ್ರಯೋಗ ಗೆಲ್ಲುವು ಸರಿಸುಮಾರು ಖಾತರಿಪಡಿಸಿಕೊಳ್ಳುವಂತಹ ಸ್ಥಿತಿಗೆ ತಲುಪಿದೆ ಪಂದ್ಯ. ಅಂಕಗಳು ಪ್ರಭಾಕರ್ ಸರ್. ಇದು ಆರ್ಡೈನಲ್ಲಿ ದಾಳಿಗಾರ. ಇದು ನವಯುಗ ಕುತ್ತಾಜೆಯ ಅಂಕಣದಲ್ಲಿ ಶೈನ್ ಸ್ಪೋರ್ಟ್ಸ್ ನ ಆಟಗಾರ. 25 21-5 ನಾರಾ ಅಮೀನ ವಿಕ್ರಮಪುರಿಯ. 16 in favor of Shine Sports. ಪ್ರತಾಪನ ಬಂಧನ. 17-10. Babu. Last minute of the match in court number 2. 17-10. 7 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ ನೋಡಿ. ಇನ್ನು ಮುಂದೆ 2 ಅಂಕಣಗಳಲ್ಲಿ ಡುಬುಕಿ ಪಂದ್ಯ ಅಂತಿಮ ದೊಡ್ಡ ಬಿಸಿಲು ಬರುವ ಮಾತ್ರ ಇನ್ನು ಬಾಕಿ ಇದೆ. ವಿಕ್ರಮಪುರಿಯ ಗೆಲುವಿನ ದಡ ಸೇರಿಕೊಳ್ಳಲಿದೆ. ಅವಳಿ ಅಂತ ಮಲ್ಟಿ ಪಾಯಿಂಟ್. ನಿರೀಕ್ಷಿತ ಯಶಸ್ಸನ್ನು ಗಳಿಸಿಕೊಳ್ಳುವ ಪ್ರಯತ್ನಗಳಲ್ಲಿ ಆಟಗಾರರ ತಂದಿದೆ. ಇಲ್ಲಿ ಚುರುಕಿನ ವಾತಾವರಣವನ್ನು ಮುಂದುವರಿಸುವ ಅವಕಾಶಗಳಲ್ಲಿ ಇಲ್ಲಿ 9ನೇ ಪಂದ್ಯ ಮುಕ್ತಾಯವಾಗಿರುತ್ತದೆ. ಗೆಲುವಿನೊಂದಿಗೆ ವಿಕ್ರಮಪುರಿ ಮುಂದೆ 10ನೇ ಪಂದ್ಯಕ್ಕಾಗಿ ಬರುವಂತೆ 7-star ನಿಜಾರ್ ಬಿರ್ವಾ ಫ್ರೆಂಡ್ಸ್ ಪುಂಜಾಲಕಟ್ಟೆ ಮುಕ್ತ ವಿಭಾಗದ ಸ್ಪರ್ಧೆಗಾಗಿ ಬಿ ನಂತರ ಕಟ್ಟೆ. ನವಯುಗ ಕುತ್ತಾಜೆಯ ಅಂಕಣ ಮತ್ತೆ ಡಿಫೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದೆ. ಅದೇ ಪ್ರಕಾರ ಈ ಅಂಕಣದಲ್ಲಿ ಸ್ಪರ್ಧೆಯಲ್ಲಿ ಅದಾಗಲೇ 18-14 in favor of
ಶೈನ್ ಸ್ಪೋರ್ಟ್ಸ್. ಇಲ್ಲಿ ಬಿರುವ ಪೂಜಾಲಕಟ್ಟೆ ಮತ್ತು 7 ಸ್ಟಾರ್ ನಿಜಾನ್ ಎರಡು ತಂಡಗಳು ಒಳಬರಬೇಕು. ಬಿ ಅಂಕಣಕ್ಕೆ ಬನ್ನಿ, ನಿಜಾನ್ ಮತ್ತು ಪೂಜಾಲಕಟ್ಟೆ. ಅದೇ ಪ್ರಕಾರ ಗಣೇಶ ಕಟ್ಟೆ ನಾವೂರ ಮತ್ತು NH ಸನ್ಸ್ ಬಂಗೇರಕಟ್ಟೆ ತಾವು ಎ ಅಂಕಣದಲ್ಲಿ ನಡೆಯುವಂತಹ ಪಂದ್ಯ ಮುಗಿದೊಡನೆ ಅಲ್ಲಿಗೆ ತಲುಪುವಂತೆ. ಉಲ್ಲೇನ ಟೀಮ್ ಉಲ್ಲೇನ ನಿಜಾನ್ ಬಿರುವ ಫ್ರೆಂಡ್ಸ್ ಪೂಜಾಲಕಟ್ಟೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕಲ್ಲಡ್ಕ ಶಿಲ್ಪ ಗೊಂಬೆ ಬಳಗದ ಮಾನ್ಯ ರಮೇಶಾಚಾರ್ಯರು ಆಗಮಿಸಿದ್ದಾರೆ. ಅವರನ್ನು ಬಹಳ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ದಯಮಾಡಿ ತಾವು ವೇದಿಕೆಗೆ ಬರಬೇಕು. ಕವಿದಾಳಿಯಲ್ಲಿ ಮತ್ತೆ ಪಂದ್ಯ ತಲುಪಿರುವ ನಿಲುವುದಲ್ಲಿರುವ ಅವಕಾಶಗಳಲ್ಲಿ ಸೂಕ್ತ ಸಮಯಕ್ಕೆ ಪೂಜಾಲಕಟ್ಟೆ ಬಿರುವ ಫ್ರೆಂಡ್ಸ್ ತಲುಪಿದ್ದು ಎದುರಾಳಿ ತಂಡ ವಿಚಾರ್ 7 ಸ್ಟಾರ್ ಇದ್ದೀರಾ. ವಿಚಾರ್ 7 ಸ್ಟಾರ್ ಮತ್ತೆ ಅರುಣ ಶೈನ್ ಸ್ಪೋರ್ಟ್ಸ್ ಮಂಗಳೂರಿನ ಅರುಣ ದಾಳಿಯಲ್ಲಿರುವ ಆಟಗಾರ. ಅಲ್ಲಿ ಮೂವರು ಮಾತ್ರ ಭಾಗದಲ್ಲಿ 7 ಸ್ಟಾರ್ ವಿಚಾರ್ ತಂಡವು ಕೂಡ ಆಗಮನವಾಗ್ತಾ ಇದೆ. ವಿ ಅಂಕಣದಲ್ಲಿ ಮುಕ್ತ ವಿಭಾಗದ 10ನೇ ಪಂದ್ಯ. ಅರುಣನ ಆಟ ಇದು ಡೂ ಆರ್ ಡೈನಲ್ಲಿ ಬಹಳಷ್ಟು ಚುರುಕಿನ ಆಟ. ಇದು ಅದ್ಭುತವಾದ ಟ್ಯಾಕಲ್. ದೀಪಕ್ ನವಯುಗದ ಕಾಚೆಯ ದೀಪಕನ ಅದ್ಭುತ ಆಟವನ್ನು ಕಾಣಬಹುದಾಗಿದೆ. ಪ್ರತಾಪ ಸೂಪರ್ ಆಕ್ಟಿಸಾನ್ ಬಾಬು ಅಧಿಕೃತ ದಾಳಿಗಾರ 16-18 16-18ರಲ್ಲಿ 2 ಅಂಕಗಳ ಅಂತರದಲ್ಲಿ ಶೈನ್ ಸ್ಪೋರ್ಟ್ಸ್ ಮಂಗಳೂರು. ರಾಧಾಕೃಷ್ಣ ಮತ್ತು 18-16 ಆಂಧ್ರ ಬಿ ಅಂಕಣಕ್ಕೆ ಬನ್ನಿ. 18-16 ಆನಂದ್ರ ಈ ಕಡೆ ಬನ್ನಿ. ಶೀತಲ್ ಸರ್ ಬಿ ಅಂಕಣಕ್ಕೆ ಬನ್ನಿ. ಈ ಸ್ಪರ್ಧೆ ಮುಂದುವರಿಬೇಕು. ಆಯ್ತು ಬೇಗ ಮುಗಿದ ನನ್ನ ಮಾತಲ್ಲಿ ಇಲ್ಲ ಗೋಲಿ ಕರಿನ ಮೂಸಿದ್ರೆ ನಮ್ಮ ಪ್ರಯತ್ನ ಮಾಡ್ತಿಲ್ಲ. 16-12ರಲ್ಲಿ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು. ಪ್ರತಾಪ್ 16-18 leading by ಆಹಾ ನಡೆಯ क्या मैच है आपके टैकल. ಇದು ಪಂದ್ಯವನ್ನು ಉಳಿಸಿಕೊಳ್ಳಬಲ್ಲ ಟ್ಯಾಕಲ್. ಸ್ಪರ್ಧೆ ಪರವಾಗಿ ಬಹಳ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನಾವಿಲ್ಲಿ ಕಬಡ್ಡಿಯನ್ನು ಆಡ್ತಾ ಇದ್ದೇವೆ 3 ದಿನದಿಂದ. ಕಬಡ್ಡಿ ಆಡುವಂತ ಈ 2 ಮ್ಯಾಟ್ ಅನ್ನ ಮಾನ್ಯ ಶಾಸಕರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅವರ ಒಂದು ಮ್ಯಾಟಿನಲ್ಲಿ 3 ದಿನದಿಂದ ನಾವು ಕಬಡ್ಡಿಯನ್ನು ಆಡ್ತಾ ಇದ್ದೇವೆ. ಅವರ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಕಬಡ್ಡಿ ಮ್ಯಾಟು ಬೆಳ್ತಂಗಡಿ ತಾಲೂಕಿನ ಯುವಕರಿಗೆ, ಯುವಕ ಮಂಡಲದವರಿಗೆ ಮಾತ್ರ ಕಬಡ್ಡಿ ಆಡುವುದಕ್ಕೆ ಕೊಡುವಂತ ವ್ಯವಸ್ಥೆ. ಆದ್ರೆ ನಾವು ಬೆಳ್ತಂಗಡಿ ಬಂಟ್ವಾಳದ ಸಂಗಮ ಕ್ಷೇತ್ರದಲ್ಲಿ ಇದ್ದೇವೆ, ಪೂಜಾಲಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್. ಹಾಗೆ ನಮಗೆ ವಿಶೇಷವಾಗಿ 3 ದಿನಕ್ಕೆ ಈ ಮ್ಯಾಟ್ ಅನ್ನು ಒದಗಿಸಿದ್ದಾರೆ. ಮುಂದೆ ಬರುವ ವರ್ಷದಿಂದ ನಮ್ಮ ಕ್ಷೇತ್ರದ ಶಾಸಕರು, ಬಂಟ್ವಾಳ ಕ್ಷೇತ್ರದ ಶಾಸಕರು, ನಮ್ಮ ಈಗಾಗಲೇ ಪ್ರತಾಪ್ ಸುಬ್ನಾಯಕ್ ಅವರು MLC ಅವರು ಬಂದಿದ್ರು, ಅವರ ಎಲ್ಲರ ಕೊಡುವಿಕೆಯಿಂದ ನಮಗೆ ಸಹ ಇಲ್ಲಿ ಒಂದು 2 ಮ್ಯಾಟಿನ ವ್ಯವಸ್ಥೆ ಆಗಲಿ ಮುಂದಿನ ವರ್ಷಗಳಲ್ಲಿ. ಆದ್ರೆ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ಗೆ ಬೇರೆ ಕಡೆಯಿಂದ ಮ್ಯಾಟ್ ಬರುವುದಿಲ್ಲ. ಈ ಬೇಡಿಕೆಯನ್ನು ಸಹ ನಾವು ಇಡ್ತಾ ಇದ್ದೇವೆ. ಮಾನ್ಯ ಶಾಸಕರಿಗೆ ಎಲ್ಲ ಕಬಡ್ಡಿ ಅಭಿಮಾನಿಗಳ ಪರವಾಗಿ ಬಹಳ ಪ್ರೀತಿಯ ಗೌರವದ ಸ್ವಾಗತವನ್ನ. ಮತ್ತೆ ಆರಂಭ ಕಬಡ್ಡಿ ಕವಿಯ ದಾಳಿ ನಾಲ್ವರು ಡಿಪೆಂಡರ್ಗಳ ಮಧ್ಯ. ಮುಂದೆ ಈ ಅಂಕಣದಲ್ಲೂ ಕೂಡ ಮುಕ್ತ ವಿಭಾಗದ ಪಂದ್ಯ. ಅಂತಿಮ ಕರೆ ಗಣೇಶ ಕಟ್ಟೆ ನಾವೂರ ಮತ್ತು NH ಸನ್ಸ್ ಬಂಗೇರಕಟ್ಟೆ. ಮುಕ್ತ ವಿಭಾಗದ 11ನೇ ಪಂದ್ಯಕ್ಕಾಗಿ ಈ ಅಂಕಣಕ್ಕೆ ತಲುಪುವಂತೆ. 21-16 ಮುನ್ನಡೆಯಲ್ಲಿ
ಪರಿಸ್ಥಿತಿಯ ಲಾಭಗಳನ್ನು ಪಡೆದುಕೊಂಡಿರತಕ್ಕಂಥ ಶಾಂತಿ ಸ್ಪೋರ್ಟ್ಸ್ ಮಂಗಳೂರು ದಕ್ಷಿಣ ಭಾರತದ ವಿಭಿನ್ನ ಭಾಗಗಳಿಂದ ಬಂದಿರತಕ್ಕಂಥ ಆಟಗಾರರ ಸಮಾಗಮ. ಇದು ಪಂಚಾಲಕಟ್ಟೆಯ ಕಬಡ್ಡಿ ಉತ್ಸವದಲ್ಲಿ ಬೆಳ್ತಂಗಡಿ ತಾಲೂಕಿನ ಜನಪ್ರಿಯ ಶಾಸಕರ ಆಗಮನ ಒಟ್ಟು ಕ್ರೀಡಾಕೂಟದ ರಂಗೇರಿದೆ. ಕೊನೆಯ 3 ನಿಮಿಷಗಳ ಸಮಯ ಬಾಕಿ. ನಮ್ಮ ಉಪಸ್ಥಿತರಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಹರೀಶ್ ಬೋಜಾ ಅವರಿಗೆ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಮಾನ್ಯ ಪ್ರಶಾಂತ್ ಅವರು ಶಾಲು ಹಾಕಿ ಗೌರವದಿಂದ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಂಡಲದ ಅಧ್ಯಕ್ಷರಾದ ಮಾನ್ಯ ಜಯಂತ್ ಕೋಟಿ ಅವರಿಗೂ ಸಹ ನಮ್ಮ ಕ್ಲಬ್ಬಿನ ಸಂಚಾಲಕರು ಮಾನ್ಯ ರಾಜೇಶ್ ಪುಳಿಮಂಜಲ್ ಅವರು. ಈಗ 4-11 7 ಸ್ಟಾರ್ ವಿಚಾರ್ ತಂಡ ಮುನ್ನಡೆ. ಈ ಅಂಕಣದಲ್ಲಿ ಮುಂದೆ 12ನೇ ಪಂದ್ಯವಾಗಿರುತ್ತದೆ. ಭಾಗವಹಿಸುವ ತಂಡಗಳಾಗಿ ಕೂದಲಕಟ್ಟೆ ಬಿ ಮತ್ತು ಸ್ವಸ್ತಿಕ್ ಫ್ರಾನ್ಸ್ ಕೂದಲಕಟ್ಟೆ ಬಿ ಮತ್ತು ಸುಲ್ತಾನ್ ಟೈಗರ್ಸ್ ಸುನ್ನತ್ಕೆರೆ. 22-16 in favor of Science Sports ಬೆಂಗಳೂರು. ಪ್ರಸ್ತುತ ಅಂಕಣದಲ್ಲಿ ಬರಿದಾಗಿರುವ ಕೋಟೆಯನ್ನು ಭರ್ತಿ ಮಾಡಿಕೊಳ್ಳುವ ಪ್ರಹಾಸದಲ್ಲಿ ಕೊನೆಯ 2 ನಿಮಿಷಗಳ ಅವಧಿ ಮಾತ್ರ ಬಾಕಿ ಇದೆ. 22-16. ಅತ್ತಾಜಿ ಅವರಲ್ಲಿ ಮುಕ್ತ ವಿಭಾಗದ 6ನೇ ಪಂದ್ಯದ ಒಂದು ಫಲಿತಾಂಶ ಹೇಳ್ತೀವಿ. 6ನೇ ಸ್ಪರ್ಧೆಯಲ್ಲಿ ಸೋಲ್ಜರ್ಸ್ ಮೆಡಲ್ ಜಾರ್. ಧನ್ಯವಾದ. ಸ್ಪರ್ಧೆಯಲ್ಲಿರುವ ಆಟಗಾರ ಶಂಕರ್ ದಾಳಿಯಲ್ಲಿ ದಕ್ಷಿಣ ಭಾರತದ ತಮಿಳುನಾಡಿನ ಅರಚಿಂದ ಮತ್ತೆ ಅದ್ಭುತ ಆಟ ಸೈನ್ಸ್ ಸ್ಪೋರ್ಟ್ಸ್ ಮಂಗಳೂರು. ಇದು ಫೈನಲ್ ಕಡೆಗೆ ಹರಿಯಾಣದ ವಿರುದ್ಧ ಹೋರಾಡುವ ತಮಿಳುನಾಡಿನ ತಂಡ ಯಾವುದು? ಬಾಬು ಇಲ್ಲಿ 7 ಸ್ಟಾರ್ ವಿಚಾರ್ ತಂಡ ತಮ್ಮ ಮುನ್ನಡೆಯನ್ನು ಮುಂದುವರಿಸುವ ವೇಳೆಯಲ್ಲಿ ಪ್ರಥಮ ಬಹುಮತಿ ಮುಂದುವರಿತಾ ಇದೆ. ಈ ಅಂಕಣದಲ್ಲಿ ಮುಂದಿನ ಸ್ಪರ್ಧೆಗಾಗಿ ಈಗ ನಾನು ಕರೆಯನ್ನು ಕೊಟ್ಟಾಗಿದೆ. ಸುರಷ್ಟೇ ಸಿರಿ ಪ್ರಶಸ್ತಿ ವಿಜೇತ ಮಾನ್ಯ ಪ್ರೀತಮ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ನಿರ್ಮಲಾಗೆ ಬರಮಾಡಿಕೊಳ್ಬೇಕು. ಲಾಸ್ಟ್ ಮಿನಿಟ್ ನಮ್ಮ ನ್ಯೂಸ್ ಚಾನೆಲ್ ಮೂಲಕವಾಗಿ ನೇರ ಪ್ರಸಾರದಲ್ಲಿ ಪಂದ್ಯಾವಳಿಯನ್ನು ಕಾಣುತ್ತಾ ಇದೆ. ಜೊತೆಗೆ ಶಾಸಕರನ್ನು ಕೂಡ ವಿಶ್ವವ್ಯಾಪ್ತಿಯಾಗಿ ಸರಿಸುಮಾರು 1,00,000ಕ್ಕೂ ಅಧಿಕ ಜನ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ತನ್ಮೂಲಕವಾಗಿ ಗಮನವಾಗುವ ಬೆಳ್ತಂಗಡಿಯ ಜನಪ್ರಿಯ ಶಾಸಕರ ರವಿಯ ಉಪಸ್ಥಿತಿ ಪಂದ್ಯಾವಳಿಯ ರಂಗದ ಒಂದಿಷ್ಟು ಹೆಚ್ಚಿಸ್ತಾ ಇದೆ. ವಿಂಗ್ ಕಮಾಂಡರ್ ನಮ್ಮ ಪುಂಜನಕಟ್ಟೆ ಮಜಲವಾಡಿಯ ಚಂದ್ರಹಾಸ್ ಶೆಟ್ಟಿ ಇವರ ಪುತ್ರ ಪ್ರೀತಮ್ ಶೆಟ್ಟಿ ನಮ್ಮ ಇಂದಿನ ಸನ್ಮಾನವನ್ನು ಸ್ವೀಕರಿಸಿಕ್ಕಾಗಿ ಈಗಾಗಲೇ ವೇದಿಕೆಯನ್ನು ಆಗಮಿಸುತ್ತಿದ್ದಾರೆ. 24-18 ಸ್ಪರ್ಧೆ. ಇದು ಅವಕಾಶಗಳನ್ನ ಮತ್ತೆ ಅಂಕವನ್ನು ಕಳೆದುಕೊಂಡಂತದ್ದಾವೆ. ಅಂತಿಮ ಕ್ಷಣಗಳಲ್ಲಿ ಹೋರಾಟ ಉದ್ಧರೆಯ ಬಿಸಿಲ್ ಮೊಳಗುತ್ತದೆ. ಮಂಗಳೂರು ಫೈನಲ್ಗೆ ಲಗ್ಗೆಯನ್ನು ಇಡ್ತಾನೆ. ಎದುರಾಳಿ ಫ್ರೆಂಡ್ಸ್ ಡೈರಿ ನಗರ ಹರಿಯಾಣ ವರ್ಸಸ್ ತಮಿಳುನಾಡು. ಮುಂದಿನ ಫೈನಲ್